ಕನ್ನಡ ರಾಜ್ಯೋತ್ಸವ ದಿನದಂದು ಲೋಕಾರ್ಪಣೆಯಾಗಿದ್ದ ಸಮಾಜದ ಅಂಕುಡೊಂಕುಗಳನ್ನು ಸೂಚಿಸುತ್ತಾ ಸಾಹಿತ್ಯ, ಕಲೆ, ಸಾಹಿತ್ಯ ಮತ್ತಿತರ ಒಳ್ಳೆಯ ಸುದ್ದಿಗಳನ್ನು ಪ್ರದರ್ಶಿಸುವುದರ ಜೊತೆಗೆ ವೀಕ್ಷಕ ಮತ್ತು ಓದುಗರ ಗಮನ ಸೆಳೆದು ಇಲ್ಲಿಗೆ ಬಂದು ಒಂದು ವರ್ಷವಾಯಿತು. ನಮ್ಮ ತುಮಕೂರು ಸುದ್ದಿ ಮಾಧ್ಯಮ ವರ್ಷಾಚರಣೆ ಮಾಡಿದರೂ ನಮಗೆ ಸಂತೋಷ ತಂದಿದೆ. ನಮ್ಮ ತುಮಕೂರು ಸುದ್ದಿ ಮಾಧ್ಯಮದ ಸಂಪಾದಕರಾದ GL ನಟರಾಜರವರ ಕಾರ್ಯವೈಖರಿಯು ಸಾಧನೆಯಾಗಿ ಹೀಗೆ ನಿರಂತರವಾಗಿ ಸಾಗುತ್ತಿದೆ. ಈ ಸುಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ತಾಯಿ ಶುಭಾರೈಸರಿಂದ ಅವರಂತೂ ವಿಶೇಷವಾದ ಕೋರಿಕೆ. ಮಾಧ್ಯಮದ ಸಂಪಾದಕರಿಗೆ, ವರದಿಗಾರರಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ವೀಕ್ಷಕ ಮತ್ತು ಓದುಗ ಮಿತ್ರರಿಗೆ ಶುಭ ಕೋರುತ್ತೇನೆ. ಕಲ್ಪತರು ನಾಡಿನ ಕಲೆಯ ತವರಿನ ಕಲಾ ತಪಸ್ವಿ ರಾಜ್ಯ ವೆಂಕಟೇಶ್ KT ಮಾಡುವ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.